ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಳ್ಳಾಲ ತಾಲೂಕಿನ ಸಜೀಪನಡು ಗ್ರಾಮದ ತಲೆಮಗರು ಮಸೀದಿಯ ಬಳಿ ಮಸೀದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎರಡು ತಂಡಗಳ ನಡುವೆ ಅವಾಚ್ಯ ಶಬ್ದಗಳಿಂದ ಬೈದು ಗಲಾಟೆ ನಡೆದಿದ್ದು ಒಟ್ಟು 17 ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗಲಾಟೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಬಗ್ಗೆ ಎರಡು ತಂಡಗಳು ಕೂಡ ದೂರು ನೀಡಿದ್ದು ಕೌಂಟರ್ ಕೇಸು ದಾಖಲಾಗಿದೆ. ಅಂಗಡಿಯೊಂದರಲ್ಲಿ ವ್ಯಾಪಾರ ಮಾಡುತ್ತಿದ್ದಾಗ ದಾವೂದ್ ಅವರ ತಂಡ ಬಂದು ಹಲ್ಲೆ ನಡೆಸಿದೆ ಎಂದು ಶೌಕತ್ ಅಲಿ ದೂರನ್ನು ನೀಡಿದ್ದಾರೆ. ದೂರುದಾರ ಶೌಕತ್ ಅಲಿ ಎಂಬವರಿಗೆ ಆರೋಪಿಗಳು ಹಲ್ಲೆ ನಡೆಸುವ ವೇಳೆ ಅಂಗಡಿಗೆ ಬಂದಿದ್ದ ರಬಿಯತ್, ನಿಜಾಲ್, ಅಶ್ರಫ್, ಇಸಾಕ್, ಸಫಾನಾ ಮತ್ತು ಆಯಿಷಾ ಎಂಬವರು ಗಲಾಟೆ ಬಿಡಿಸಲು ಹೋಗಿದ್ದು ಅವರಿಗೂ ಕೂಡ ಹಲ್ಲೆಗೈದಿದ್ದು ಗಾಯವಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಸ್ಥಳೀಯ ನಿವಾಸಿಗಳಾದ ದಾವೂದ್, ಜುಬೈರ್, ಸೈದುದ್ದೀನ್, ನವಾಜ್, ಗಫೂರ್, ಶರೀಫ್, ಆಶಿಕ್, ಹೈದರ್, ಆಸಿಫ್, ಅಶ್ರಫ್, ಎಸ್ಕೆ, ಇರ್ಫಾನ್, ಎಸ್ಕೆ ಮತ್ತು ಇತರರ ಮೇಲೆ ಕೂಡ ಪ್ರಕರಣ ದಾಖಲಾಗಿದೆ. ಆರೋಪಿಗಳಾದ ಶೌಕತ್, ಇಸಾಕ್, ಸಫಿಕ್, ಯಾಕೂಬ್, ಮುಹಮ್ಮದ್, ಮುಸ್ತಫಾ, ನಾಸಿರ್ ಮತ್ತು ನಿಜಾಲ್ ಎಂಬವರು ದಾವೂದ್, ಅಬ್ದುಲ್, ನವಾಜ್, ಆಶಿಕ್, ಎಸ್ಕೆ, ಹೈದರ್, ಶರೀಫ್ ಮತ್ತು ಸುಲೈಮಾನ್ ಎಂಬವರಿಗೆ ಹಲ್ಲೆ ನಡೆಸಿರುವುದಾಗಿ ತಿಳಿಸಲಾಗಿದೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎರಡು ತಂಡಗಳ ಮೇಲೆ ಕೂಡ ದೂರು ದಾಖಲಾಗಿದೆ. ಕತ್ತಿ ಬಿಡ್ಚಾದ್ರೆ ಗೊತ್ತೋಗು நீங்க அங்கிட்டு நீங்க போறல நர்த்தர்ல நீங்க நர்த்தர்ல சேஜக நல்ல நாங்க ಬಿಚಾಕ ಒಂದು ಸೇಜಕ ನಾನು ತಪ್ಪಂದು ಹಾಕಿ ನೀನೇ ಬೇಡ್ತಿಲ್ಲ ಗಲ್ಲ ಬೇಡ ನೀಗಳದು ನಾನೇ ಬರ್ತೀನಿ ಹೇಳಿ ಅತ್ರ ಜನ್ನ ನಿಮಿಷ ಬಾ ನಾನು ಆರು ಅನ್ಯಾಯ ತಲೆಮುರು ರಾಜ ರಾಜ ನೀವು ಮತ್ತೆ ಎಣ್ಣೆ ಮತ್ತೆ ಆ ಕಂಡ ಪಕ್ಕದಲ್ಲಿ